ಕರಾವಳಿ ಭಾಗದ ಶಕ್ತಿ ಸಾನ್ನಿಧ್ಯಗಳಲ್ಲಿ ಪ್ರಮುಖ ಕ್ಷೇತ್ರ ಎನಿಸಿರುವುದೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಿ. ಲೋಕ ಕಂಟಕನಾಗಿದ್ದ ಅರುಣಾಸುರನ ವಧೆಗಾಗಿ ತಾಯಿ ಜಗನ್ಮಾತೆ ಭ್ರಮರದ ರೂಪ ಧರಿಸಿ ಭ್ರಮರಾಂಬಿಕೆಯಾದ ನಂತರ ಕಟೀಲು ಕ್ಷೇತ್ರದಲ್ಲಿ ಬಂದು ನೆಲೆ ನಿಂತ ಕತೆ ಪುರಾಣಗಳಲ್ಲಿ ಸಿಗುತ್ತದೆ. ಇಲ್ಲಿ ಬಂದು ಬೇಡಿಕೊಂಡರೆ ಎಂಥ ಕಷ್ಟಗಳಿದ್ದರೂ ಪರಿಹಾರ ಆಗುತ್ತದೆ ಎಂಬ ನಂಬಿಕೆ ಇದೆ. ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ನಿತ್ಯವೂ ಈ ಕ್ಷೇತ್ರ ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಗಣ್ಯರ ಯಶಸ್ಸಿಗೂ ಈ ತಾಯಿಯ ಆಶೀರ್ವಾದವೇ ಕಾರಣ. 4 ದಿನಗಳ ಹಿಂದಷ್ಟೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನವನ್ನ ನಟ ಕಿಚ್ಚ ಸುದೀಪ್ ದಂಪತಿ ಮಾಡಿದ್ದರು. ಹಾಗೆಯೇ ವಿಶೇಷ ಪೂಜೆ ಸಲ್ಲಿಸಿ ತಾಯಿಯ ಆಶೀರ್ವಾದವನ್ನ ಬೇಡಿ ಹೋಗಿದ್ದರು. ಇದೀಗ ನಿನ್ನೆ ಭ್ರಮರಾಂಬಿಕೆಯ ದರ್ಶನವನ್ನ ನಟ ರಿಷಬ್ ಶೆಟ್ಟಿ ದಂಪತಿ ಮಾಡಿದ್ದಾರೆ. ಕಾಂತಾರ ಸಿನಿಮಾದ ಸಕ್ಸಸ್ನಲ್ಲಿರುವ ರಿಷಬ್ ಶೆಟ್ಟಿ ಆನೆಗುಡ್ಡೆ ಮರಣಕಟ್ಟೆ ಕ್ಷೇತ್ರದ ಬಳಿಕ ಕಟೀಲು ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ಮೊದಲ ಬಾರಿಗೆ ಕಟೀಲಿಗೆ ಭೇಟಿ ನೀಡಿದ್ರು. ಪತ್ನಿ ಪ್ರಗತಿ ಜೊತೆ ಆಗಮಿಸಿದ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರನ್ನ ದೇವಳದ ವತಿಯಿಂದ ದೇವರ ಶೇಷವಸ್ತ್ರ ಪ್ರಸಾದ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಇನ್ನು ಇದೇ ವೇಳೆ ನೆಚ್ಚಿನ ನಟನ ಜೊತೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ರು. Ariana, situ belum. ಯಾರು ಬಂದಿದ್ದಾರೆ ನಮ್ಮ ಒಂದೇ ಜರ್ಮನಿ ಕಲಿಸಿದ ಯುಎಸ್ಎ ಕಲಿಸಿದ್ದೀನಿ. ನಾನು ಮತ್ತು ಪೂರ ಕಟ್ಟಿದ್ಕೊಡಿ ದಿನೇಶ್ ಅವರು ಬನ್ನಿ 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 ದಿನೇಶ್ ಅವರು ಕಾರಣ ಇನ್ನು ವಿಜಯದ ಮೇಲೆ ಆಗ್ತಾನೆ ಇರಬೇಕು. ಬಂತೆ ನನ್ನ ರಾಜ್ಯದ ಆಸ್ತಿ ಅಂತ ರಾಷ್ಟ್ರದ ಆಸ್ತಿ ಎಲ್ಲ ಕಾಂತಾರ ಬಗ್ಗೆ ಮಲ್ಲ ಮಲ್ಲನೇ ಪಿಕ್ಚರ್ ಮಾಡ್ಬೋದು. ಇಲ್ಲೇ ಪಿಕ್ಚರ್ ಆಗ್ತಾರೆ ಅಲ್ಲಿ ಅಲ್ಲ. ಐದುವರೆಗೆ ಭಕ್ತರಿಗೆ ಬಿಡ್ತೇವೆ. 2:30 ಗಂಟೆಗಳ ಅಭಿಷೇಕ ಅದನ್ನೆಲ್ಲ ಸೊಳಗೆ ಮುಗಿಸ್ಕೊಂಡಿದ್ವಿ. 5:30 ಗಂಟೆ ಓಪನ್ ವಿಶೇಷ ಸುತ್ತದ ನದಿ ಪಟ್ರೆ ಕತೆ ಬಂದು ಅರ್ಚಕರು ಮತ್ತೊಂದು ದಿನ ಆಮೇಲೆ ಇದು ಮಧ್ಯಾಹ್ನ ದಿವಸನೇ ಬೋಸ್ ಬೆಳಿಗ್ಗೆ ಒಬ್ಬರ ರಾತ್ರಿ ವಿಶೇಷ ಏನಂದ್ರೆ ಬೆಳಿಗ್ಗೆ ಬಂದವರಿಗೆ ಗಂಜಿ
ಎಷ್ಟು ಜನ ಬರ್ತಾರೆ ಅಷ್ಟು ಜನ ತೆಂಗಿನ ಹಾಲು ಹಾಕಿದ ಗಂಟೆ ತೆಂಗಿನ ಹಾಲು, ಗಂಜಿ, ಮಧ್ಯಾಹ್ನ ಊಟ, ಪಾಯಸದ ಊಟ ಸರ್ ರಾತ್ರಿಗೂ ಪಾಯಸದ ಊಟ ರಾತ್ರಿಗೂ ಪಾಯಸ ಹೋಗ್ತದೆ. ಅದು ಎಷ್ಟು ಜನ ಬಂದರೂ ಕೂಡ ಅದು ಕಮ್ಮಿ ಆಗ್ಲಿಕ್ಕೆ ಮಕ್ಕಳೆಲ್ಲ ಬರುವುದಕ್ಕೋಸ್ಕರ ಬೆಳಗ್ಗೆ ಊಟ ಆಗ್ತದೆ ಮಧ್ಯಾಹ್ನ ಊಟ ಆಗ್ತದೆ